ಶಾಂತಿ ಇಲ್ಲ. ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡೆದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ,
ಈ ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗೆ ಅಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು
ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡೋಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ
ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಖನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಖನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ,
ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆ. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡೆದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆ. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ,
ಈ ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡೋಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಖನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು
ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದು. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ
ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ,
ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ, ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡೆದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ,
ಈ ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡೋಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಖನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು
ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ
ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡಿದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು. ಹಾರ್ಮೋನಿ ಇಲ್ಲ,
ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆವು. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿ ಅವಶ್ಯಕತೆ ಬರುತ್ತೆ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡುವಂಥದ್ದು ಅಗತ್ಯ ಇರೋದಿಲ್ಲ. ಆದರೆ ಎಲ್ಲಿ ಒಂದು ಈ ಕೋಮು ಸೌಹಾರ್ದತೆಯ ಪ್ರಶ್ನೆ ಬರ್ತದೆ ಅಲ್ಲಿ ನಾವು ವಿದಿನ್ ದಿ ಫೋರ್ಸ್ ಇರ್ತಕ್ಕಂಥ ನಮ್ಮ ಪೊಲೀಸ್ ಫೋರ್ಸ್ನಲ್ಲೇ ಒಂದು ವಿಂಗನ್ನು ಮಾಡಿ ಅದನ್ನು ಶಕ್ತಿ ಕೊಡ್ತೀವಿ, ಅದಕ್ಕೆ ಅದು ಅವರು ಕೆಲಸ ಮಾಡ್ತಾರೆ. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ಇಷ್ಟಪಡಲ್ಲ, ಯಾಕೆಂದರೆ ಇದು ಕೋರ್ಟ್ನಲ್ಲಿರುವಾಗ ನನಗೆ ಅದು ಸರಿ ಕಾಣಿಸೋಲ್ಲ ನನ್ನ ಹೇಳಿಕೆಗಳು. ಅದರಿಂದ ಕಾನೂನು ಪ್ರಕಾರ ಕೋರ್ಟಿನ ಆದೇಶಗಳು ಏನು ಬರ್ತವೆ, ಒಂದು ವೇಳೆ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳಿದರೆ ನ್ಯಾಚುರಲಿ ನಾವು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಿಂದ ಕೋರ್ಟ್ನಲ್ಲಿರುವಾಗ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಇದು ರಿಸ್ಟ್ರಿಕ್ಟ್ ಮಾಡಿಕೊಂಡಿದ್ದು ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ, ಯಾಕೆಂದರೆ ಆ ಮರ್ಡರ್ ಡೀಟೇಲ್ಸು ಅದು ಏನೇನಾಗಿದೆ ಸ್ಥಿತಿಗತಿ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದರ ಬಗ್ಗೆ ನಾವು ಯಾವುದೇ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡೆದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಮತ್ತು ಸವಾಲಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ.